ಶಾಲೆ, ಆಸ್ಪತ್ರೆ ಮೊದಲಾದ ಕಡೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಹಮದಾಬಾದ್ ಪೊಲೀಸರು ಇಂಜಿನಿಯರ್ ಒಬ್ಬಳನ್ನ ಬಂಧಿಸಿದ್ದಾರೆ. ತನಿಖೆ ವೇಳೆ ಜೂನ್ 16ರಂದು ಉಡುಪಿಯ ಬೂಲಕೆರೆಯಲ್ಲಿರುವಂತಹ ಶಾಲೆಯೊಂದಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಿದ್ದು ಕೂಡ ಈಕೆಯೇ ಅಂತ ತಿಳಿದು ಬಂದಿದೆ. ಚೆನ್ನೈನ ಎಂಎನ್ಸಿ ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ರೆನೆ ಜೋಶಿಲ್ಡಾ ಬಂಧಿತ ಯುವತಿ. ಈಕೆ ಡೆಲಾಯ್ಟ್ ಎಂಬ ಕಂಪನಿಯಲ್ಲಿ ಹಿರಿಯ ಸಲಹೆಗಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದು, ಅಹಮದಾಬಾದ್ನ ನಾಗರಿಕ ಆಸ್ಪತ್ರೆಗಳು ಸೇರಿದಂತೆ ವಿವಿಧ ಸಂಸ್ಥೆಗಳಿಗೆ ಒಟ್ಟು 21 ಇಮೇಲ್ಗಳನ್ನು ಕಳುಹಿಸಿದ್ದಾಳೆ ಅಂತ ತನಿಖೆಯಿಂದ ತಿಳಿದು ಬಂದಿದೆ. ಈಕೆ ಯಾಕಾಗಿ ಈ ಕೃತ್ಯ ಎಸಗಿದ್ದಾಳೆ ಎಂಬ ವಿಚಾರ ಬಯಲಾಗ್ತಾ ಇದ್ದಂತೆ ಪೊಲೀಸರಿಗೆ ಶಾಕ್ ಆಗಿದೆ. ಒನ್ ಸೈಡ್ ಲವ್ ಸ್ಟೋರಿಯೇ ಈ ದುಷ್ಕೃತ್ಯಕ್ಕೆ ಕಾರಣ ಎನ್ನಲಾಗಿದೆ. ರೆನೆ ಜೋಶಿಲ್ಡಾ ತನ್ನ ಸಹೋದ್ಯೋಗಿ ದಿವಿಜ್ ಪ್ರಭಾಕರ್ ಎಂಬಾತರನ್ನ ಪ್ರೀತಿಸ್ತಾ ಇದ್ಲಂತೆ. ಆದ್ರೆ ಆತ ನಿರಾಕರಿಸಿದ್ದ. ಹೀಗಾಗಿ ಆಕೆ ದಿವಿಜ್ ಜೊತೆ ಮದುವೆಯಾದ ರೀತಿಯಲ್ಲಿ ಫೋಟೋಗಳನ್ನು ಸೃಷ್ಟಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ಲು. ಈ ಬಗ್ಗೆ ದಿವಿಜ್ ಪ್ರಭಾಕರ್ ಸೈಬರ್ ಪೊಲೀಸರಿಗೆ ದೂರನ್ನ ನೀಡಿದ್ರು. ಅಷ್ಟೇ ಅಲ್ಲದೆ ದಿವಿಜ್ ಬೇರೊಬ್ಬಳನ್ನ ಮದುವೆಯಾಗುವ ವಿಚಾರವು ಜೋಶಿಲ್ಡಾಲನ್ನ ಕೆರಳುವಂತೆ ಮಾಡಿತ್ತು. ಹೀಗಾಗಿ ಆಕೆ ದಿವಿಜ್ ಗುರುತನ್ನ ಬಳಸಿಕೊಂಡು ಗುಜರಾತ್, ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ 12 ರಾಜ್ಯಗಳ ಶಾಲೆಗಳು, ಕ್ರೀಡಾಂಗಣಗಳು, ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಾಳೆ ಎಂಬ ಆರೋಪ ಕೇಳಿಬಂದಿದೆ. Quieto. Bota nela,